ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಲಾಕ್ಡೌನ್ ಜಾರಿಯಲ್ಲಿದ್ದು ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗಿದೆ. ಶಿಕ್ಷಕರು ಮತ್ತು ಮಕ್ಕಳು ಮನೆಯಲ್ಲೇ ಕುಳಿತು ರಜಾ ದಿನಗಳನ್ನು ಕಳೀತಾ ಇದ್ದಾರೆ. ಆದರೆ ಇಲ್ಲೊಂದು ವಿದ್ಯಾಸಂಸ್ಥೆ ಮಾತ್ರ ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಮನೆಯಲ್ಲಿ ಇದ್ದುಕೊಂಡೇ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಆರಂಭಿಸಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಸದಾ ವಿಭಿನ್ನತೆಯ ಜೊತೆಗೆ ಹೊಸತನವನ್ನ ಪರಿಚಯಿಸುತ್ತಲೇ ಬಂದಿರುವ ಬಾಂಡ್ಯ ಎಜುಕೇಷನ್ ಟ್ರಸ್ಟ್ನ ವಕ್ವಾಡಿಯ ಗುರುಕುಲ ವಿದ್ಯಾಸಂಸ್ಥೆ ಇದೀಗ ಆನ್ಲೈನ್ ತರಗತಿಗಾಗಿ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಬೆಂಗಳೂರು ಮೂಲಕ ನೆಕ್ಸ್ಟ್ ಎಲಿಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಾಫ್ಟ್ವೇರ್ ಕಂಪನಿಯಿಂದ ಗುರುಕುಲ ಸ್ಕೂಲ್ ಎಲಿಮೆಂಟ್ ಹೆಸರಿನ ಸಾಫ್ಟ್ವೇರ್ ಅನ್ನು ತಯಾರಿಸಿ ಅದರಿಂದ ವಿದ್ಯಾರ್ಥಿಗಳಿಗೆ ಆಪ್ ಮೂಲಕ ಆನ್ಲೈನ್ ತರಗತಿ ಆರಂಭಿಸಿದೆ. ಈಗಾಗಲೇ 8ನೇ ತರಗತಿ, 9ನೇ, 10ನೇ ತರಗತಿ ಹಾಗೂ ಪಿಯುಸಿ ತರಗತಿಗಳು ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ 1ರಿಂದ 7ನೇ ತರಗತಿಯ ತನಕವೂ ಆನ್ಲೈನ್ ತರಗತಿ ಆರಂಭಿಸುವ ಚಿಂತನೆ ಮಾಡ್ತಾ ಇದ್ದಾರೆ. ಪ್ರತಿ ವಿಷಯಕ್ಕೂ 1 ಗಂಟೆ ಸಮಯದ ಆನ್ಲೈನ್ ತರಗತಿ ಬೆಳಗ್ಗೆ 8:30ಕ್ಕೆ ಆರಂಭವಾಗಿ ಸಂಜೆ 4 ಗಂಟೆಗೆ ಮುಕ್ತಾಯಗೊಳ್ಳುತ್ತೆ. ಪ್ರಸ್ತುತ ಸರಿಸುಮಾರು 500 ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಆನ್ಲೈನ್ ತರಗತಿಗೆ ವಿದ್ಯಾರ್ಥಿ ಪೋಷಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಜಾ ಮಜವನ್ನ ಕಳೆಯಲು ಹೋದ ವಿದ್ಯಾರ್ಥಿಗಳು ದೂರದ ಬೆಂಗಳೂರು, ಬೆಳಗಾವಿ, ವಿಜಾಪುರ, ಶಿವಮೊಗ್ಗ, ಚೆನ್ನಗಿರಿಯೂ ಸೇರಿದಂತೆ ದುಬೈನಿಂದಲೂ ತಪ್ಪದೇ ಪಾಠಗಳನ್ನು ಕೇಳ್ತಾ ಇದ್ದಾರೆ. ಇದಕ್ಕಾಗಿಯೇ 25ಕ್ಕೂ ಅಧಿಕ ಶಿಕ್ಷಕರು ವರ್ಕ್ ಫ್ರಮ್ ಹೋಮ್ ನಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದು ಪ್ರಾಂಶುಪಾಲರು ಎಲ್ಲವನ್ನ ಮಾನಿಟರ್ ಮಾಡ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವರ್ಚುವಲ್ ಕ್ಲಾಸ್ ರೂಮ್ ಆಧಾರಿತ ಕ್ಲಾಸ್ಗಳನ್ನು ಆನ್ಲೈನ್ನಲ್ಲಿ ನಾವು ಮಾಡ್ತಿದ್ದು, ಈ ರೀತಿಯ ಕ್ಲಾಸ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಮಾಡುತ್ತಿಲ್ಲ. ಲೈವ್ ಸ್ಟ್ರೀಮಿಂಗ್ ಕ್ಲಾಸ್ಗಳನ್ನು ಮಾಡ್ತಿದ್ದು, ಆದರೆ ಲೈವ್ ಕ್ಲಾಸ್ ಹೇಗೆ ನಾವು ಡೇ ಟು ಡೇ ನಮ್ಮ ಲೈವ್ ಕ್ಲಾಸನ್ನು ನಾವು ಮಾಡ್ತಿದ್ವಿ, ಅದೇ ರೀತಿ ವರ್ಚುವಲ್ ಕ್ಲಾಸ್ಗಳನ್ನಾಗಿ ನಾವು ಮಾಡ್ತಿದ್ದು, ನಮ್ಮ ಟೀಚರ್ ಇಲ್ಲಿಂದ ಪಾಠ ಮಾಡ್ತಿದ್ದಾಗೇ ನಮ್ಮ ಮಕ್ಕಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೂರದಲ್ಲಿದ್ದ ಮಕ್ಕಳು ಅವ್ರ ಮನೆಯಲ್ಲೇ ಮೊಬೈಲ್ ಮುಖಾಂತರ ನಮ್ಮ ಕ್ಲಾಸ್ಗಳನ್ನು ವೀಕ್ಷಿಸಿ ಅವರಿಗೆ ಇದ್ದ ಎಲ್ಲ ಡೌಟ್ಗಳನ್ನು ಅದೇ ಸಂದರ್ಭದಲ್ಲಿ ಕ್ಲಿಯರ್ ಮಾಡಿಕೊಂಡು ಗುರುಕುಲ ಸಂಸ್ಥೆಯಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ ರೀತಿಯಲ್ಲಿ ಲೈವ್ ಆಗಿ ತರಗತಿಗಳನ್ನು ನಡೆಸಲಾಗುತ್ತೆ. ಗುರುಕುಲ ಶಾಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರ ಮೊಬೈಲ್ಗೆ ಸ್ಕೂಲ್ ಎಲಿಮೆಂಟ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಲಾಗಿದ್ದು, ಇದೇ ಆಪ್ನಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯ ಪಾಠವನ್ನ ಆಲಿಸುತ್ತಾರೆ. ಮೊಬೈಲ್ ಮಾತ್ರವಲ್ಲದೆ ಲ್ಯಾಪ್ಟಾಪ್, ಟ್ಯಾಬ್ ಮುಂತಾದವುಗಳಿಂದಲೂ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಗರಿಷ್ಠ 40 ಮಂದಿ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಲಾಗಿನ್ ಆಗಿ ಪಾಠ ಕೇಳಬಹುದು. ಲಾಗಿನ್ ಆದ ಎಲ್ಲಾ ವಿದ್ಯಾರ್ಥಿಗಳ ಚಲನವಲನ ಕ್ಯಾಮರಾದಲ್ಲಿ ಸೆರೆಯಾಗುತ್ತೆ. ಒಳ್ಳೆದಿದೆ, ಅವರಿಗೆ ಹೇಳ್ತಾರೆ. ಅವರಿಗೆ ಹಾಗೆಯೇ ಫಸ್ಟಿಗೆ ಡೌಟ್ಸ್ ಇತ್ತು ಸ್ಟೂಡೆಂಟ್ಸಿಗೆ, ನಮ್ಗೆ ಆಗುತ್ತಾ ಇಲ್ವಾ ಮೇಡಮ್ ಇದು, ನಮಗೆ ಹೇಗೆ ಕ್ಲಾಸಲ್ಲಿ ನಮಗೆ ಕೆಲವು ಸಮಯ ಕಷ್ಟ ಆಗುತ್ತೆ ಕ್ಲಾಸಸ್ಸನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಸ್ಕೊಳ್ಳಿಕ್ಕೆ, ಹಾಗಾಗಿ ಆಗುತ್ತಾ ಇಲ್ವಾ ಅಂತೇಳಿ ಅವರಿಗೆ ಫಸ್ಟಿಗೆ ಡೌಟ್ಸ್ ಇತ್ತು. ಹಾಗಾಗಿ ಅದರಿಂದ ಆಫ್ಟರ್ ದ ಕ್ಲಾಸ್ ಅವರಿಗೆ ಫಸ್ಟ್ ಒಂದು 2-3 ಕ್ಲಾಸ್ ಆದ ನಂತರ ಅವ್ರಿಗೆ ಅದರಿಂದ ಏನೂ ಡಿಫರೆನ್ಸ್ ಅನಿಸಿಲ್ಲ. ನಮಗೆ ಕ್ಲಾಸ್ ರೂಮಲ್ಲಿ ಹೇಗೆ ಆಗ್ತಿದೆಯೋ ಮೇಡಮ್ ಸೇಮ್ ವೇ ವಿ ಕ್ಯಾನ್ ಅದರಲ್ಲಿ ಕ್ಲಾಸಸ್ಸನ್ನು ಎಕ್ಸ್ಪ್ಲನೇಷನನ್ನು ಕೇಳಿಸ್ಕೊಳ್ಬೋದು. ಬರ್ಕೊಳ್ಳಿಕ್ಕೂ ನಮಗೆ ಟೈಮ್ ಇರುತ್ತೆ, ಬೋರ್ಡ್ ಕ್ಲಿಯರ್ ಆಗಿ ವಿಸಿಬಲ್ ಇರುತ್ತೆ. ಹಾಗಾಗಿ ನಮಗೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಆನ್ಲೈನ್ ಕ್ಲಾಸಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ನು ನಮಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಈ ತಂತ್ರಜ್ಞಾನದ ಇನ್ನೊಂದು ವಿಶೇಷವೆಂದರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಹನಕ್ಕೆ ಮುಕ್ತ ಅವಕಾಶ ನೀಡಲಾಗಿದೆ. ತರಗತಿಗಳಲ್ಲಿ ಶಿಕ್ಷಕರು ಮಾಡುವ ಪಾಠಗಳಲ್ಲಿ ಕೆಲವು ಸಂದೇಹಗಳಿದ್ರೆ ಹೇಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಈ ನೂತನ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳಬಹುದು. ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಸಂವಹನ ಉಳಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ತಲುಪುತ್ತೆ. ಗುರುಕುಲ ವಿದ್ಯಾಸಂಸ್ಥೆ ಸಾಮಾಜಿಕ ಅಂತರಕ್ಕೆ ಮನ್ನಣೆ ನೀಡಿ ಪ್ರಧಾನಮಂತ್ರಿಯವರ ವರ್ಕ್ ಫ್ರಮ್ ಹೋಮ್ ಸಂದೇಶವನ್ನ ಚಾಚು ತಪ್ಪದೆ ಮಾಡ್ತಾ ಇದೆ. ರಜಾ ದಿನಗಳನ್ನು ಕಳೆಯಲು ತಮ್ಮ ಊರುಗಳಾದ ಬೆಳಗಾವಿ, ಶಿಕಾರಿಪುರ, ಬೈಲಹೊಂಗಲ ಮುಂತಾದೆಡೆಗೆ ತೆರಳಿದ ಶಿಕ್ಷಕರು ಮನೆಯಲ್ಲೇ ಇದ್ದುಕೊಂಡು ತಮ್ಮ ಮೊಬೈಲ್ಗಳ ಅಥವಾ ಲ್ಯಾಪ್ಟಾಪ್ಗಳ ಮೂಲಕ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಪೇರೆಂಟ್ಸ್ ಸಹ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು, ನಮ್ಮ ಏನಾದರೂ ಮಾಡಬೇಕಂತೇಳಿ ನಾವು ಟೀಚರ್ಸ್ ಹತ್ರ ಎಲ್ಲ
ಒಂದು ಡಿಸ್ಕಷನ್ ಮಾಡಿ ನಮ್ಮ ಸಂಸ್ಥೆಯಿಂದ ಈ ಕ್ಲಾಸಿಂಗ್ ಸಿಸ್ಟಮ್ ಮಾಡುವಂಥೇಳಿ ಬ್ಯಾಂಗ್ಳೂರು ನೆಕ್ಸ್ಟ್ ಟೆಕ್ನಾಲಜಿ ಅವರ ಸಹಯೋಗದೊಂದಿಗೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಏಪ್ರಿಲ್ 20ಕ್ಕೆ ಸ್ಟಾರ್ಟ್ ಮಾಡಿ ಮೇ 2ರಿಂದ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. 8th 9th 10th ಸೆಕೆಂಡ್ PU ಆ್ಯಂಡ್ ಔಟ್ ಗೋಯಿಂಗ್ PU ಈ ಸ್ಟೇಜಿಗೆ ಈಗ ಈ ಫಸ್ಟ್ ಸ್ಟೇಜಲ್ಲಿ ಮಾಡ್ತಾಯಿದ್ದೇವೆ. ಈಗಾಗಲೇ ನೀವು ನೋಡಿದರೆ ಈ ಸೆಕೆಂಡ್ ಸ್ಟೇಜಲ್ಲಿ 1 to 7th ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ ಆರಂಭದ ಮೂಲಕ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಚಟುವಟಿಕೆ ನಡೆಸುವ ಜೊತೆಗೆ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತಾ ಇರುವ ಗುರುಕುಲದ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.